ಊರಿಗೆಲ್ಲ ಕರೆಯುವ ಬೀಚೆಲ್ಲ ಇದೆ, ಗಮ್ಮತ್ತು ಮಾಡುವ, ಚೆನ್ನಾಗಿರುತ್ತೆ ಅಂತ ಬರ್ತೀವಿ ಆದರೆ ನಾವು ಯಾವತ್ತೂ ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಉಡುಪಿ ಮೂಲದ ಜನಪ್ರಿಯ ಕಲಾವಿದ, ಕಿರುತೆರೆ ನಟ, ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಉಡುಪಿಯ ಕಾರ್ಕಳದ ನಿಟ್ಟೆ ಗ್ರಾಮದಲ್ಲಿ ಸ್ನೇಹಿತನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವೇಳೆ ಹಠಾತ್ ಹೃದಯಾಘಾತವಾಗಿದೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತಾದರೂ ಚಿಕಿತ್ಸೆ ಫಲಿಸದೆ ಅವರು ನಿಧನ ಹೊಂದಿದರು. ಕನ್ನಡದ ಜನಪ್ರಿಯ ಕಾರ್ಯಕ್ರಮ ಕಾಮಿಡಿ ಕಿಲಾಡಿ ಸೀಸನ್ 3 ವಿಜೇತರಾಗಿದ್ದ ಅವರು ತನ್ನ ವಿಭಿನ್ನ ಅಭಿನಯದಿಂದ ಕರುನಾಡಿನ ಮನಗೆದ್ದಿದ್ದರು. ಕಾಮಿಡಿ ಕಿಲಾಡಿ ಶೋನಲ್ಲಿ ಅವರಿಗೆ ಅಪಾರ ಜನಪ್ರಿಯತೆ ಸಿಕ್ಕಿತ್ತು. ರಾಕೇಶ್ ಅವರು ತಮ್ಮ ನಟನಾ ಪಯಣ ಆರಂಭಿಸಿದ್ದು ಚೈತನ್ಯ ಕಲಾವಿದರು ನಾಟಕದ ತಂಡದ ಮೂಲಕ. ಬಳಿಕ 2014ರಲ್ಲಿ ಖಾಸಗಿ ಚಾನೆಲ್ನಲ್ಲಿ ಕಡ್ಲೆ ಬಜಿಲ್ ಎಂಬ ತುಳು ರಿಯಾಲಿಟಿ ಶೋ ಮೂಲಕ ಅನೇಕ ಜನರ ಮನಗೆದ್ದಿದ್ದರು. ಆನಂತರ ಹಲವು ಸಿನಿಮಾಗಳಿಗೆ ಆಡಿಷನ್ ನೀಡಿದರು. ಸುಮಾರು 150 ಆಡಿಷನ್ ನೀಡಿದ್ದ ರಾಕೇಶ್ ಪೂಜಾರಿ ಅವರು 2018ರಲ್ಲಿ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ 2ರ ಶೋಗೆ ಸೆಲೆಕ್ಟ್ ಆಗಿದ್ದರು. ಇದರಲ್ಲಿ ರನ್ನರ್ ಅಪ್ ತಂಡದ ಸದಸ್ಯರಾಗಿದ್ದರು. ಬಳಿಕ 2020ರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 3ರಲ್ಲಿ ವಿಜೇತರಾಗಿದ್ದರು. ನಮ್ಮ ಟಿವಿಯ ರಿಯಾಲಿಟಿ ಶೋಗಳಾದ ಬಲೆ ತೆಲಿಪಾಲೆ ಸೇರಿದಂತೆ ಕಿರುತೆರೆಯ ಧಾರಾವಾಹಿಗಳಲ್ಲಿ ನಟಿಸಿದ್ದರು. ಸಿನಿಮಾಗಳಲ್ಲಿಯೂ ಕೂಡ ನಟಿಸಿದ್ದರು. ಅವರ ನಿಧನದ ಸುದ್ದಿ ಕೇಳಿ ಕನ್ನಡ ಕಿರುತೆರೆಯ ಲೋಕ ಆಘಾತಕ್ಕೆ ಒಳಗಾಗಿದೆ. ಕಾಮಿಡಿ ಕಿಲಾಡಿಯ ತೀರ್ಪುಗಾರರು ಆಗಿದ್ದ ರಕ್ಷಿತ್ ಪ್ರೇಮ್ ಅವರು ಕೂಡ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ತುಳುನಾಡಿನ ಅನೇಕ ಚಿತ್ರರಂಗದ ಕಲಾವಿದರು ಆಘಾತ ವ್ಯಕ್ತಪಡಿಸಿದ್ದು ನಮ್ಮ ಟಿವಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅವನ ಕಷ್ಟ ನಾವು ಯಾರ ಹತ್ರ ಹೇಳ್ಕೊಂಡವನು, ನಮ್ಮ ಹತ್ರ ಉಂಟೆಲ್ಲ ಕಷ್ಟ ಕೇಳೋನು, ನಮ್ಮ ನಗ್ಸೋನು, ಚಿರಿ ಮಾಡ್ರೆ ಅಂತ ಎಲ್ಲ ಅವನಿದ್ದ ಕಡೆ ನಗು ಅಷ್ಟೇ, ನಗು ಬಿಟ್ಟರೆ ಬೇರೆ ಯಾವತ್ತೂ ನಾನು ಅವನ ಹತ್ತಿದ್ದು ನೋಡಿಲ್ಲ, ಅವನು ನಿಂತಿದ್ದಿಲ್ಲ. ಊರಿಗೆಲ್ಲ ಕರೆಯುವ ಬೀಚೆಲ್ಲ ಇದೆ, ಗಮ್ಮತ್ತು ಮಾಡುವ, ಚೆನ್ನಾಗಿರುತ್ತೆ ಅಂತ ಬರ್ತೀವಿ ಆದರೆ ನಾವು ಯಾವತ್ತೂ ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಅವ್ರು ದೊಡ್ಡ ಆಸೆ ಅಂದರೆ ನಮ್ಮ ತಂದೆ ಕೂಡ ಇಲ್ಲ, ತಂಗಿ ಮದುವೆ ಮಾಡಬೇಕು. ಟೈಮಲ್ಲೂ ನಾನು ಅಷ್ಟೇ ಮೇಲೆ ನಗಿಸ್ತಾ ಇದ್ದಂತ ಈಗ ನಮ್ಮ ಇದೆಲ್ಲ ನಮ್ಮ ಕುಟುಂಬನೇ. ಇದು ಸೀಸನ್ 1 ಸೀಸನ್ 2 ಅಂತ ಏನಿಲ್ಲ, ಎಷ್ಟೇ ಸೀಸನ್ಗಳು ಅಥವಾ ಅದೆಲ್ಲ ನಮ್ಮ ಹೊಸ ಕುಟುಂಬ ಕೂಸು ಇರ್ತದೆ. ಒಂದು ಅಂತಂದರೆ ಸ್ವಲ್ಪ ದಿನಗಳಿಂದ ಸ್ವಲ್ಪ ವರ್ಷಗಳಿಂದ ಅವರ ತಂದೆಯನ್ನು ಕರ್ಕೊಂಡಿದ್ರು ಅಂತ ಹೇಳಿದ್ರು. ನನಗೆ ಗೊತ್ತಿರಲಿಲ್ಲ ಬರಬೇಕಾಗ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಡು ಬಂದಾಗ ತಂದೆ ಕರ್ಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಕಿ. ಸೊ ಈಗ ಅವನು ಕಳ್ಕೊಂಡಂಥ ತಾಯಿ ಮತ್ತು ತಂಗಿ. 10ವರೆಗೆ ಫೋನ್ ಮಾಡಿ 17 ಬರ್ತೀನಿ ಕಳಿಸ್ತೀನಿ ಬೆಳಿಗ್ಗೆ ಕನ್ಫರ್ಮ್ ನೈಟು 1 ಗಂಟೆ 1:30 ಯಾವುದಕ್ಕೂ ಬೇಜಾರಂತ ಇರಲಿಲ್ಲ. ಏನು ಯಾರೇ ಬೈಲಿ ಏನು ಸೀರಿಯಸ್ ವಿಷಯ ಬೇಜಾರು ಮಾಡ್ತಾರೆ. ರಾಕೇಶ್ ಅವರು ತಾಯಿ ಮತ್ತು ಸಹೋದರಿಯನ್ನ ಅಗಲಿದ್ದಾರೆ.